ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಪಿಂಚಣಿದಾರರಿಗೆ ಬಾಕಿ ಇರುವ ಪಿಂಚಣಿ ಹಣವನ್ನು ತಕ್ಷಣ ನೀಡುವಂತೆ ಆಗ್ರಹಿಸಿ ಮಂಗಳೂರಿನ ಮಿನಿ ವಿಧಾನಸೌಧದ ಮುಂಭಾಗ ಪ್ರತಿಭಟನೆ ನಡೆಯಿತು. ವೃದ್ಧಾಪ್ಯ, ವಿಧವೆ, ಅಂಗವಿಕಲ ವೇತನ, ಸಂಧ್ಯಾ ಸುರಕ್ಷಾ ಹೀಗೆ ಅನೇಕ ಯೋಜನೆಯಲ್ಲಿ ಆರ್ಥಿಕ ಸಹಾಯ ಪಡಿತಾ ಇರುವ ಪಿಂಚಣಿದಾರರಿಗೆ ಕಳೆದ 7 ರಿಂದ 8 ತಿಂಗಳಿನಿಂದ ಪಿಂಚಣಿ ಹಣ ಸಂದಾಯವಾಗದ ಕಾರಣ ಪಿಂಚಣಿದಾರರ ಜೀವನ ಅಸ್ತವ್ಯಸ್ತವಾಗಿದೆ. ಪಿಂಚಣಿಗೆ ಸಂಬಂಧಿಸಿದ 2 ಸಮಸ್ಯೆಗಳನ್ನು ಸರ್ಕಾರ ತಕ್ಷಣ ಪರಿಹರಿಸಬೇಕು, ಬಾಕಿ ಇರುವ ಹಣವನ್ನು ಪಾವತಿಸಬೇಕು ಅಂತ ಆಗ್ರಹಿಸಲಾಯಿತು. ನಿರಾಸಕ್ತಿಯಾಗಿರ್ತಕ್ಕಂತಹ ಒಂದು ವರ್ಗಕ್ಕೆ ಒಂದು ಸಹಕಾರಿಯಾಗಿರ್ತಕ್ಕಂತಹ ಒಂದು ಬಾಲ್ ನೀಡುವಂತಹ ಒಂದು ಯೋಜನೆ ಆಗಿತ್ತು. ದುರಾದೃಷ್ಟಪ್ಪ ಏನಪ್ಪ ಅಂತ ಹೇಳಿದರೆ, ಕಳೆದ 8 ತಿಂಗಳಿನಿಂದ ಈ ರಾಜ್ಯ ಸರ್ಕಾರ ಅವರ ಬಗ್ಗೆ ಕಿಂಚಿತ್ತು ಕಾಳಜಿ ವಹಿಸದೇನೆ 3 ವರ್ಷಗಳಿಂದ ನಾವು ಯೋಜನೆಯನ್ನು ನೀಡ್ತೇವೆ ಅನ್ನುವಂತಹ ಟೊಳ್ಳು ಭರವಸೆಯನ್ನು ಕೊಡುತ್ತಾ ಕಾಲಹರಣ ಮಾಡ್ತಾ ಇದ್ದಾರೆ ವಿನಃ ಈ ದಿನದವರೆಗೆ ಅವರಿಗೆ ಪಿಂಚಣಿ ನೀಡದೆ ಅವರನ್ನು ಮೋಸ ಮಾಡ್ತಾ ಇರುವಂತಹದ್ದು, ಅವರನ್ನು ಕಗ್ಗತ್ತಲಿನಲ್ಲಿ ಇರಿಸ್ತಾ ಇರತಕ್ಕಂತಹ ಈ ಒಂದು ವ್ಯವಸ್ಥೆ ಏನಿದೆ, ಇದರ ವಿರುದ್ಧವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯಾದ್ಯಂತ ಈ ಒಂದು ಸಾಂಕೇತಿಕವಾದಂತಹ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಬಂಧುಗಳು, ನಿಮಗೆಲ್ಲ ಗೊತ್ತಿರಲಿ, ಈ ಪಿಂಚಣಿಯ ನಿರ್ದೇಶನಾಲಯದ ನಿರ್ದೇಶಕರಾಗಿರ್ತಕ್ಕಂತಹ ಪ್ರಭು ಅವರ ಹೇಳಿಕೆಯ ಪ್ರಕಾರವೇ ಕಳೆದ 8 ತಿಂಗಳಿನಿಂದ ನಾವು ಯಾರಿಗೂ ಪಿಂಚಣಿಯನ್ನು ನೀಡಿಲ್ಲ. ಅದರ ಮೊತ್ತ ಕನಿಷ್ಠ 3 ಲಕ್ಷಕ್ಕಿಂತಲೂ ಅಧಿಕ ಮಂದಿ ಈ ಒಂದು ಯೋಜನೆಯಿಂದ ಆ ಒಂದು ಮೊತ್ತವನ್ನು ಪಡೆಯಲಿಕ್ಕೆ ವಂಚಿತರಾಗಿದ್ದಾರೆ. ಅವರಿಗೆ ನಾವು ಶೀಘ್ರ ಹಣ ಬಿಡುಗಡೆ ಮಾಡ್ತೇವೆ, ಚರ್ಚೆ ಮಾಡ್ತಾ ಇದ್ದೇವೆ ಅನ್ನುವಂತಹ ಆ ಒಂದು ಹೇಳಿಕೆಯನ್ನು ಕೂಡ ನಾವು ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದೇವೆ. ಸಾಮಾಜಿಕ ಭದ್ರತೆ ಯೋಜನೆಯನ್ನು 8 ತಿಂಗಳಲ್ಲಿ ಪಿಂಚಣಿ ಕೇಳದೆ ಲಕ್ಷಾಂತರ ಜನರಿಗೆ ಹಣವನ್ನು ನೀಡದೆ ಲಜ್ಜ ಕೆಟ್ಟ ಸರ್ಕಾರ, ಅದುವೇ ಬಿಜೆಪಿ ಸರ್ಕಾರ.